ಕೊರೋನಾದ ಅಟ್ಟಹಾಸ ನಾಗಲೋಟ ಇತ್ತವಂತೆ ಕಡಿಮೆ ಆವೊಂದು ಬತ್ತಿಲಕ ತೋಜುಂಡು. ಬುಧವಾರ ಬಯ್ಯದ ದಕ್ಷಿಣ ಕನ್ನಡ ಜಿಲ್ಲಾ ವರದಿ ಪ್ರಕಾರ ಕೊರೋನಾ ಸೋಂಕಿತರ ಸಂಖ್ಯೆ 73. ಅಂಚನೆ 104 ಜನ ಚಿಕಿತ್ಸೆಯನ್ನು ಪೂರೈಸಾದ ಆಸ್ಪತ್ರೆ ಬಿಡುಗಡೆ ಆದರು. ಅವೇತೋ ದಿನೋಡ್ದು ಬೊಕ್ಕ ಸೋಂಕಿತರ ಸಂಖ್ಯೆ ಬಿಡುಗಡೆಗೆ ನಟರ ಸಂಖ್ಯೆ ಜಾಸ್ತಿ ಆತಿನವು ಇನ್ನು ಮಲ್ಲ ಗಮನಾರ್ಹ ಬೆಳವಣಿಗೆ ಪನವಿ. ಅಂಚನೆ ಬುಧವಾರ ರಾತ್ರಿ 8 ಗಂಟೆದು 1 ವಾರ ಕಾಲದ ಲಾಕ್ಡೌನ್ನ ಘೋಷಣೆ ಆದದು. ಕೊರೋನಾದ ನಿಗ್ರಹ ಅವಡು, ಕೊರೋನಾದ ಅಟ್ಟಹಾಸ ಕಡಿಮೆ ಅವಡು, ನೆಮ್ಮದಿದ ಬದುಕು ತಿಕ್ಕೊಂಡು ಪನ್ಪನ ಮಾತೆರಲ ಆಶಯ ಆಡ ಇದು ನಿಜ ಅವಡಾಡ ಜಿಲ್ಲಾಡಳಿತದ ಕ್ರಮಕ್ಕೂ ಸರಿ ಸಾಧಿಡುಕೊಡು. ಅಂಚನೆ ಜನಕ್ಕಲ್ಲ ಸಾರ್ವಜನಿಕ ಬಂಧುಗಳ ಕೊರೋನಾ ಹೋರಾಟದ ಆ ಒಂದು ನಿಯಂತ್ರಣಕ್ಕೆ ಕೈ ಜೋಡಿಸಲ್ಲ ಅತಿ ಅಗತ್ಯವಾದುಂಡು. ಮಾತೆರಲ ಕೈ ಜೋಡಿಸಾದ ಕೊರೋನಾನ ಬಲಿಪಾಕ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ನಾಗಲೋಟಗೆ ಒಂತೆ ಕಡಿವಾಣ ಬುಡ್ದುಂಡು. ಏರಿಕೆ ಕ್ರಮಡಿತಿನ ಪ್ರತಿದಿನದ ಸೋಂಕಿತರ ಸಂಖ್ಯೆ ಇತ್ತೆ ಇಳಿಮುಖ ಆವೊಂದುಂಡು. ಬುಧವಾರದ ಜಿಲ್ಲಾ ವರದಿ ಪ್ರಕಾರ 73 ಜನಕ್ಕೆ ಕೊರೋನಾ ಸೋಂಕು ದೃಢ ಆತುಂಡು. ಬೇತೆ ಬೇತೆ ಸೀಕಿಡು ಬಳಲೊಂದಿತ್ತಿನಕಲು 4 ಜನ ಬುಧವಾರ ಮರಣ ಪಡೆತೇರು. 104 ಜನ ಚಿಕಿತ್ಸೆಯನ್ನು ಪೂರೈಸಾದ ಆಸ್ಪತ್ರೆ ಹಿಡಿದು ಬಿಡುಗಡೆ ಆತೇರು. ಅವೇತೋ ದಿನದ ಬೊಕ್ಕ ಸೋಂಕಿತರ ಸಂಖ್ಯೆ ಇಳಿಮುಖ ಆದ ಬಿಡುಗಡೆ ಆಯ್ನಕಲ ಸಂಖ್ಯೆ ಜಾಸ್ತಿ ಆದ ತೋಜಂದಿತ್ತಿನವು ಗಮನಾರ್ಹ ಬೆಳವಣಿಗೆ. ಬುಧವಾರ ಮುಟ್ಟ ಒಟ್ಟು ಸೋಂಕಿತರ ಸಂಖ್ಯೆ 2525. ಇಂದೆಟ್ಟು 1089 ಜನ ಈತನಿಗೆ ಚಿಕಿತ್ಸೆ ಪೂರೈಸಾದ ಬಿಡುಗಡೆ ಆತೇರು. ಇತ್ತೆ 1379 ಜನ ಸಕ್ರಿಯವಾದ ಚಿಕಿತ್ಸೆಡು ಉಳ್ಳೇರು. ಜಿಲ್ಲಾಡಳಿತ ಕೊರೋನಾಗೂ ಉಚಿತ ಚಿಕಿತ್ಸೆದ ಘೋಷಣೆ ಮಲ್ತಿಬಕ್ಕ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆವೊಂದುಂಡು ಪನ್ಪಿನ ಪಾತೆರಲ್ಲ ಜನಕ್ಕುಲ್ಲ ಬಾಯಿಡ್ದು ಕೇನೊಂದುಂಡು. ಆಂಡ ಜಿಲ್ಲಾಡಳಿತದ ಉಚಿತ ಚಿಕಿತ್ಸೆದ ಹೇಳಿಕೆಡು ಗೊಂದಲ ಉಂಡು. ಇಂದತ ಬಗೆಟ್ ಶಾಸಕರು ಶ್ರೀ UT ಖಾದರ್ಲ ಸುದ್ದಿಗೋಷ್ಠಿ ನಡಪಾದ ವಿವರ ಕೊಡ್ತೇರು. ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಉಚಿತ ಚಿಕಿತ್ಸೆಗೆ ಆಧಾರ್ ಗುರುತಿನ ಚೀಟಿ ಇದ್ದರೆ ಸಾಕೆಂಬ ಮಾತನ್ನು ಹೇಳಿದ್ದಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಮತ್ತು ಉಚಿತ ಸೇವೆ ಅಂತ ಕೂಡ ನಾನು ನೋಡಿದ್ದೇನೆ. ಆದರೆ ಇದನ್ನು ಸ್ಪಷ್ಟ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾನು ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೋಆರ್ಡಿನೇಷನ್ ನಾನು ಕೇಳಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಜನರು ಇವತ್ತು ತಪ್ಪು ಅಭಿಪ್ರಾಯ ಇವತ್ತು ಬಂದು ಮಿಟ್ಟಿದ್ದಾರೆ. ಎಲ್ಲ ಉಚಿತ ಅಂತೇಳಿ ನೇರವಾಗಿ ಎಲ್ಲವೂ ಕೂಡ ಉಚಿತ ಇಲ್ಲ ಈಗಿನ ಆದೇಶ ಪ್ರಕಾರ. ಯಾಕಿದು ಗೊಂದಲ ಆಗಬಾರ್ದು ಜನರಿಗೆ. ನಂಬರ್ 1, ನನ್ನ ಬೇಡಿಕೆ ಜಿಲ್ಲಾ ಸಚಿವರು ಮತ್ತು ರಾಜ್ಯ ಸರ್ಕಾರ ಹತ್ರ ಕೋವಿಡ್ ರೋಗಗಳಿಗೆ, ಕೋವಿಡ್ ಪೀಡಿತರಿಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ ನಿಮ್ಮೇನು ಸ್ಕೀಮ್ ಇದೆ ಅದರಿಗೆ ನೀವು ಆಧಾರ್ ಕಾರ್ಡ್ ಕೂಡ ಕೇಳಬಾರ್ದು. ಆಧಾರ್ ಕಾರ್ಡ್ ಕೂಡ ಬೇಡ. ಯಾಕೆಂದರೆ ಕೋವಿಡ್ ಪೀಡಿತರು ಇವತ್ತು 10 ತಿಂಗಳ ಮಕ್ಕಳಿಗೆ ಕೂಡ ಬಂದಿದೆ, 4 ವರ್ಷದ ಮಕ್ಕಳಿಗೆ ಕೂಡ ಬಂದಿದೆ, ಕೆಲವರು ಆಧಾರ್ ಕಾರ್ಡ್ ಇಲ್ಲದವ್ರಿಗೆ ಕೂಡ ಇವತ್ತು ಬಂದಿದೆ. ಹಾಗಾದರೆ ಅವ್ರೇನು ಮಾಡಬೇಕು ಆ ಕಾಲಘಟ್ಟದಲ್ಲಿ? ಆದ ಕಾರಣ ಈ ಕೋವಿಡ್ ಪೀಡಿತರಿಗೆ ಯಾವ ದಾಖಲೆ ಆಧಾರ್ ಕಾರ್ಡ್ ಬೇಕಂತಿಲ್ಲ. ಯಾವುದಾದ್ರು ಒಂದು ದಾಖಲೆ, ಉದಾಹರಣೆಗೆ ಮಕ್ಕಳಿಗೆ ತಾಯಿ ಕಾರ್ಡ್ ಇದ್ರೆ ಸಾಕು, ತಾಯಿಯ ಒಂದು ಕಾರ್ಡ್ ಇದ್ರೆ ಸಾಕು, ಅದು ಹೆಂಡತಿಗಾದ ಗಂಡನೊಂದು ಆಧಾರ್ ಚೀಟ್ ಇದ್ರೆ ಸಾಕು. ಒಟ್ಟಾರೆಯಾಗಿ ಅವರು ದೇಶದ ಪ್ರಜೆ ಆಗಿದ್ರೆ, ಊರಲ್ಲಿ ನೆಲೆಸಿದ್ರೆ ಅಂಥವರಿಗೆ ಈ ಒಂದು ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡಬೇಕು. ನಂಬರ್ 1. ಬುಧವಾರ ರಾತ್ರಿ 8 ಗಂಟೆದು ನನ್ನ ದುಂಬುದ 1 ವಾರ ಕಾಲ ಜಿಲ್ಲೆಡು ಲಾಕ್ಡೌನ್ ಘೋಷಣೆ ಆತನು. 23 ತಾರೀಕು ಪುಲ್ಯಕಾಂಡ 5 ಗಂಟೆ ಮುಟ್ಟ ಈ ಲಾಕ್ಡೌನ್ ಜಾರಿಡು ಉಪ್ಪುಂಡು. ದಿನಬಳಕೆ ಸಾಮಗ್ರಿದ ಅಂಗಡಿಲೆಗೆ ಪ್ರತಿದಿನ ಕಾಂಡೆ 8 ಗಂಟೆದು 11 ಗಂಟೆ ಮುಟ್ಟ ಅವಕಾಶ ಕೊಡ್ತಿನಕ್ಕೆ ಜನಕ್ಕಲ್ಲ ಆಕ್ಷೇಪಲಕ್ಕೇನೊಂದುಂಡು. ಒಟ್ಟಾರೆಯಾದ ಏರು ಗತಿ ಟುಪ್ಪುನ ಕೊರೋನಾ ಹೊರಗೆ ನಿಯಂತ್ರಣಕ್ಕೆ ಬರಡು, ಜನ ಜೀವನ ಸಾಮಾನ್ಯ ಸ್ಥಿತಿಗೆ ಬರಡು, ಹಳ್ಳಿ ತತ್ತದುಪ್ಪುನ ಆರ್ಥಿಕ ಸ್ಥಿತಿ ಸುಧಾರಣೆ ಆವಡು, ಜನಕ್ಕಳಿಗೆ ನೆಮ್ಮದಿದ ಬದುಕು ತಿಕ್ಕಡು ಪನ್ಪಿನವು ಇತ್ತ ಮಾತೆರನಲ ಆಶಯ. ಈ ಆಶಯ ಪೂರೈಸೋಣ ಜಿಲ್ಲಾಡಳಿತದ ಕ್ರಮಕ್ಕೂ ಸರಿ ತಾದಿಡು ಉಪ್ಪುನವು ಭಾರಿ ಅಗತ್ಯ. ಜನಕ್ಕಳ ಸಹಕಾರಲ ಮಲ್ಲ ಮಟ್ಟಡು ಇದಕ್ಕೆ ಬೋಡಾದುಪ್ಪುನವುಲ ಅದೇ ಅಗತ್ಯ. ಇಂದು ಮಾತ ಕೂಡ್ದು ಬರಡು ಪನ್ಪಿನವೇ ಹೊಸಕುರಲ್ ಬಳಗದ ಹಾರೈಕೆ.